ಕೈಯಲ್ಲಿ ಬಿಡಿಗಾಸು ಹಣ ವೀಸಾ ಇಲ್ಲದೆ ಭಟ್ಕಳ ಮೂಲದ ಯಾಸಿನ್ ಶಾ ಎನ್ನುವತ್ತ 19 ತಿಂಗಳಿಗೂ ಹೆಚ್ಚು ಕಾಲ ಇರಾನ್ನ ಬಂದರಿನಲ್ಲಿ ಸಿಲುಕಿಕೊಂಡಿದ್ದಾನೆ. ಮರಳಿ ಭಾರತಕ್ಕೆ ಬರಲು ಹಲವು ಸಂಘ ಸಂಸ್ಥೆಗಳು ಸರ್ಕಾರಿ ಇಲಾಖೆಗಳ ನೆರವಿಗಾಗಿ ಈತ ಕಾಯ್ತಾ ಇದ್ದಾನೆ. ಸರಕು ಹಡಗಿನಲ್ಲಿ ಸಮುದ್ರಯಾನಗಾರನಾಗಿ ಕೆಲಸ ಮಾಡ್ತಾ ಇದ್ದ ಯಾಸಿನ್ 2020ರ ಜನವರಿಯಲ್ಲಿ ಇರಾನ್ ಬಂದರಿನಲ್ಲಿ ಇಳಿದಿದ್ದ. ಕೋವಿಡ್ ಕಾರಣದಿಂದ ಹಡಗನ್ನ ಬಂದರಿನಲ್ಲೇ ಲಂಗರು ಹಾಕಲಾಗಿತ್ತು. ಈ ಹಡಗು 3 ಪಾಲುದಾರಿಕೆಯನ್ನು ಹೊಂದಿತ್ತು. ಈ ಮಾಲೀಕರುಗಳ ನಡುವಿನ ವಿವಾದದ ಕಾರಣದಿಂದ 1.5 ವರ್ಷಗಳ ಕಾಲ ಯಾರೂ ಈತನನ್ನ ಸಂಪರ್ಕವನ್ನ ಮಾಡಿಲ್ಲ. ಜೊತೆಗೆ 1 ವರ್ಷಗಳ ವೇತನವನ್ನೇ ನೀಡಿಲ್ಲ ಎನ್ನಲಾಗಿದೆ. ಯಾಸಿನ್ ಇರಾನ್ಗೆ ತೆರಳುವುದಕ್ಕೆ ಏಜೆನ್ಸಿಯೊಂದರೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದ. ಆ ಒಪ್ಪಂದವನ್ನ ಇರಾನ್ನಲ್ಲಿ ಬದಲಿಸಲಾಗಿತ್ತು. ಬಹುತೇಕ ಇರಾನ್ ಏಜೆನ್ಸಿಗಳು ಪರ್ಷಿಯನ್ ಭಾಷೆಯ ಒಪ್ಪಂದ ಪತ್ರಕ್ಕೆ ಸಹಿಯನ್ನ ಹಾಕಿಸಿಕೊಂಡು ವೇತನವನ್ನ ಪಾವತಿಸದೆ ಕೆಲಸಗಾರರಿಗೆ ವಂಚಿಸ್ತಾ ಇದೆ. ಆದರೆ ಪರ್ಷಿಯನ್ ಭಾಷೆ ಅಲ್ಪ ಸ್ವಲ್ಪ ತಿಳಿದಿದ್ದ ಯಾಸಿನ್ ಏಜೆನ್ಸಿಯ ಒಪ್ಪಂದದ ಪತ್ರಕ್ಕೆ ಸಹಿಯನ್ನ ಹಾಕದೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದ ಎನ್ನಲಾಗಿದೆ. ಇನ್ನು ಭಾರತ ಮತ್ತು ವಿದೇಶದ ಹಲವಾರು ಸಂಸ್ಥೆಗಳು ಯಾಸಿನ್ಗೆ ಸಹಾಯ ಮಾಡಲು ಪ್ರಯತ್ನಿಸ್ತಾ ಇದ್ದು, ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಈಗಾಗಲೇ ಸಂಪರ್ಕವನ್ನ ಸಾಧಿಸಲಾಗಿದೆ. ಇರಾನ್ನಲ್ಲಿ ಸಿಲುಕಿಕೊಂಡಿರುವ ಭಾರತೀಯನಿಗೆ ವೇತನವನ್ನ ಪಾವತಿಸಿ ಮರಳಿ ಮನೆಗೆ ಕರೆತರಲು ವಿದೇಶಾಂಗ ಸಚಿವಾಲಯ ಮಧ್ಯ ಪ್ರವೇಶಿಸಬೇಕು ಎಂದು ಏಮ್ ಇಂಡಿಯಾ ಫೋರಂ ಒತ್ತಾಯವನ್ನ ಮಾಡಿದೆ. ಆದಷ್ಟು ಬೇಗ ಯಾಸಿನ್ ಶಾ ಭಾರತಕ್ಕೆ ಮರಳಲಿ ಎಂದು ಏಮ್ಸ್ ಇಂಡಿಯಾ ಫೋರಂ ಪ್ರಧಾನ ಕಾರ್ಯದರ್ಶಿ ಯಾಸಿರ ಅರಾಫತ್ ಮಕನದಾರ ಹೇಳಿದ್ದಾರೆ. मेरा नाम यासीन शाह सन ऑफ इस्माइल शाह और मैं कारवार डिस्ट्रिक्ट भटकल कर्नाटक का रहने वाला हूँ और मैं इस वक्त ये वीडियो कोरमशार पोर्ट ईरान से बना रहा हूँ मेरे वतन वापसी के लिए। और पिछले 19 महीने से मैं ईरान में पोर्ट शिप में जिसका नाम पयाम 2 है, मैं उसमें फंसा हुआ हूँ और मेरी ज्वाइनिंग 12 जनवरी 2021 को हुई थी और पिछले 19 महीने से मैं बुरी तरह इस शिप में फंसा हुआ हूँ मेरे एजेंट और ओनर की वजह से। और मुझे अभी तक 19 महीनों से लगभग 600 दिनों से मुझे अभी तक कोई सैलरी नहीं दी गई, कोई सोशल नीड्स भी पूरी नहीं की जा रही है, जैसे खाना पीना हो। और मेरा 6 महीने पहले मेरा वीज़ा भी एक्सपायर हो गया है और इसको लेकर मैं इंडियन एम्बेसी को रेस्पॉन्स किया हूँ, कॉन्सुलेट को रेस्पॉन्स किया हूँ। अभी तक मुझे इंडियन एम्बेसी से कोई जवाब नहीं आया, बस मुझे कॉन्सुलेट ऑफ इंडिया से रेस्पॉन्स आई है, वो मेरे टच में है। ಯಾಸಿನ್ ಶಾ ಎನ್ನುವ ಭಾರತೀಯ ಪ್ರಜೆ ಈಗಾಗಲೇ ಇರಾನಿನ ಬಂದರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸುಮಾರು 19 ತಿಂಗಳಿಂದ ಆ ವ್ಯಕ್ತಿ ವೇತನ ಮತ್ತು ಆಹಾರ ಇಲ್ಲದೆ ತುಂಬ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದ ಸಂದರ್ಭದಲ್ಲಿ ಏಮ್ ಇಂಡಿಯಾ ಫೋರಮಿಗೆ ಅವರ ಮಾಹಿತಿ ಬಂದ ನಂತರ ನಮ್ಮ ತಂಡ ಶಿರಾಲಿ ಶೇಖ್ ಮುಜಫರ್ ಅವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಯವರಿಗೆ ಈ ಬಗ್ಗೆ ಮಾಹಿತಿ ನೀಡಿ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಮಾಹಿತಿ ನೀಡಿ, ಜೊತೆಗೆ ಇರಾನಿನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಈಗಾಗಲೇ ಆ ಸಂಕಷ್ಟದಿಂದ ಇರುವಂಥ ವ್ಯಕ್ತಿಗೆ ನೆರವಾಗುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಭಟ್ಕಲ್ ಕಮ್ಯುನಿಟಿಯ ನಮ್ಮೆಲ್ಲ ಯೂಸುಫ್ ಬ್ರಹ್ಮ ಅವರು ಮತ್ತು MS ಅಫ್ಜಲ್ ಅವರೆಲ್ಲ ಸೇರಿಕೊಂಡು ಪ್ರಧಾನಿಯವರ ಕಾರ್ಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗ್ತಾ ಇದೆ. ಆದಷ್ಟು ಬೇಗ ವ್ಯಕ್ತಿ ಭಾರತಕ್ಕೆ ಮರಳಲಿ ಅನ್ನೋಂಥ ಆಶಾವಾದವನ್ನು ಹೊಂದಿದ್ದೇವೆ.